ಕಾಲನಲ್ಲಿ ಲೀನವಾದ ಆಟ ಕೂಟಗಳ ಸರದಾರ ಮಲ್ಪೆ ವಾಸುದೇವ ಸಾಮಗ. ಸಾಮಗ ಎಂಬ ಪದ ಯಕ್ಷರಂಗದಲ್ಲಿ ಸಂಚಲನ ಮೂಡಿಸುವಂಥದ್ದು. ಸಾಮಗ ಪದವು ಮಾತುಗಾರಿಕೆಗೆ ಪರ್ಯಾಯ ಪದವೋ ಎನ್ನುವಂತಹ ಭಾವನೆ ಹಿಂದಿನ ಕಾಲದಲ್ಲಿತ್ತು. ಹಿಂದೆಲ್ಲ ಹೊಸ ಮೇಳಗಳು ಆರಂಭವಾಗುವಾಗ ನಿಮ್ಮ ಮೇಳದಲ್ಲಿ ಸಾಮಗರು ಯಾರು ಎಂದು ಕೇಳುವ ಪರಿಪಾಠವಿತ್ತು. ಅಂದರೆ ನಿಮ್ಮ ಮೇಳದಲ್ಲಿ ಮಾತುಗಾರರು ಯಾರು ಎಂದೇ ಇದರ ಅರ್ಥವಾಗಿತ್ತು. ಶಂಕರನಾರಾಯಣ ಸಾಮಗ, ರಾಮದಾಸ ಸಾಮಗ, ಪ್ರೊಫೆಸರ್ ಎಂ.ಎಲ್. ಸಾಮಗ, ವಾಸುದೇವ ಸಾಮಗ, ಪ್ರದೀಪ್ ಸಾಮಗ ಇವರೆಲ್ಲ ಸಾಮಗ ಪರಂಪರೆಯ ಅರ್ಥಧಾರಿಗಳು. ಮೀರಾ ಸಾಮಗ, ಪ್ರತಿಭಾ ಸಾಮಗ, ಡಾಕ್ಟರ್ ಪ್ರದೀಪ್ ಸಾಮಗರ ಧರ್ಮಪತ್ನಿ ಮುಂತಾದ ವನಿತೆಯರು ಈ ಪರಂಪರೆಯಲ್ಲಿ ಬೆಳೆದವರು. ದಿವಂಗತ ರಾಮದಾಸ ಸಾಮಗ ನಾಗರತ್ನ ದಂಪತಿಗಳ ಸುಪುತ್ರರಾಗಿ 15/6/1948 ಜನಿಸಿದ ಮಲ್ಪೆ ವಾಸುದೇವ ಸಾಮಗರು ಬಾಲ್ಯದಿಂದಲೇ ಯಕ್ಷಗಾನದ ನಂಟನ್ನ ವಂಶ ಪಾರಂಪರ್ಯವಾಗಿ ಹೊಂದಿದವರು. ತಂದೆ ರಾಮದಾಸ ಸಾಮಗ, ದೊಡ್ಡಪ್ಪ ಶಂಕರನಾರಾಯಣ ಸಾಮಗರು ಯಕ್ಷರಂಗದ ಹಿರಿತಲೆಗಳಾದ ಕಾರಣ ವಾಸುದೇವ ಸಾಮಗರಿಗೂ ಯಕ್ಷಗಾನದ ನಂಟು ರಕ್ತಗತವಾಗಿ ಬಂದಿತ್ತು. ಆಟ, ಕೂಟ, ತೆಂಕು, ಬಡಗು, ಕನ್ನಡ, ತುಳು ಹೀಗೆ ಯಕ್ಷಗಾನದ ಪ್ರಮುಖ 6 ಪ್ರಕಾರಗಳಲ್ಲೂ ಸಿದ್ಧಿ ಗಳಿಸಿದ ಬೆರಳೆಣಿಕೆಯ ಮಹಾನ್ ಕಲಾವಿದರಾಗಿ ಬೆಳೆದರು. ನಾಯಕ, ಖಳನಾಯಕ, ಹಾಸ್ಯ, ಸ್ತ್ರೀ ಪಾತ್ರ, ಪೋಷಕ ಪಾತ್ರ ಹೀಗೆ ಯಕ್ಷಗಾನದ ಎಲ್ಲ ಪಾತ್ರಗಳಲ್ಲಿ ಸಮಾನವಾದ ಪ್ರತಿಭೆ ಪ್ರದರ್ಶಿಸುವ ವಾಸುದೇವ ಸಾಮಗರ ಅರ್ಥಗಾರಿಕೆ ಪ್ರೇಕ್ಷಕರನ್ನ ನೇರವಾಗಿ ಮುಟ್ಟುವಂಥದ್ದು. ರಾಮಾಯಣ, ಮಹಾಭಾರತ, ಪುರಾಣ, ಸಮಕಾಲೀನ ಸಾಹಿತ್ಯಗಳ ಅಪಾರವಾದ ಜ್ಞಾನ, ಒಗಟು, ಗಾದೆಗಳನ್ನು ಸಮುಚಿತವಾಗಿ ಬಳಸುವಿಕೆ, ಸಂದರ್ಭೋಚಿತವಾಗಿ ಬಳಸುವ ಸಂಸ್ಕೃತ ಶ್ಲೋಕಗಳು, ತನ್ನದೇ ಆದಂತಹ ಮಾತುಗಾರಿಕೆಯ ವಿಶಿಷ್ಟ ಶೈಲಿ ಇವೆಲ್ಲವೂ ವಾಸುದೇವ ಸಾಮಗರ ಅರ್ಥಗಾರಿಕೆಯನ್ನ ಎತ್ತರಕ್ಕೇರಿಸಿದ ಅಂಶಗಳು. ಸಾಮಗರ ವಾದ ಸಂವಾದಗಳಲ್ಲಿ ಗಟ್ಟಿತನವಿದೆ. ಪುರಾಣ ಪಾತ್ರಗಳಿಗೆ ಆಧುನಿಕ ಸ್ಪರ್ಶ, ಆಧುನಿಕ ಪಾತ್ರಗಳಿಗೆ ಪೌರಾಣಿಕ ಸ್ಪರ್ಶ ನೀಡುವ ಕೌಶಲ್ಯವಿದೆ. ಕುವೆಂಪು, ದ.ರಾ ಬೇಂದ್ರೆಯವರಂತಹ ಕವಿಗಳ ಉಕ್ತಿಯನ್ನ ಸಂದರ್ಭೋಚಿತವಾಗಿ ಸಂಭಾಷಣೆಯಲ್ಲಿ ಪೋಣಿಸುವ ಸಾಮಗರ ಅರ್ಥಗಾರಿಕೆಯಲ್ಲಿ ಬಾರದ ವಿಷಯಗಳಿಲ್ಲ. ಸಮಕಾಲೀನ ಸಾಹಿತ್ಯ, ಪ್ರಚಲಿತ ವಿದ್ಯಮಾನಗಳು ಇದ್ದರೂ ಅವೆಲ್ಲವನ್ನ ಪದ್ಯದ ಚೌಕಟ್ಟಿನಲ್ಲೇ ತಂದು ನಿಲ್ಲಿಸುವ ಚಾಣಾಕ್ಷತನ ಸಾಮಗರ ಅರ್ಥಗಾರಿಕೆಯಲ್ಲಿತ್ತು. ಎಲುಬನ್ನು ಕಡಿಯುವ ನಾಯಿಗಳ ಹಾಗಲ್ವೇ ಈ ಮಾನವ ಪ್ರಪಂಚ. ಎಲುಬನ್ನು ಕಡಿತಾರೆ. ಯಾಕೆ? ಏನೋ ಒಂದು ಹಿತ, ಸಂವೇದನೆ, ಅನುಕೂಲ ಸಂವೇದನೆ, ಅದನ್ನೇ ಅಲ್ವ ಸುಖ ಅಂತ ಹೆಸರಿಸಿದ್ದು. ಬೇಕು. ಆ ಎಲುಬನ್ನು ಕಡಿತಾ ಇರುವಾಗ ಅದರ ಒಸಡು ಒಡೆದು ನತ್ರ ಜಿನುಗುತ್ತದೆ. ನಾಯಿಗೆ ತನ್ನ ಒಸಡು ಒಡೆದು ನತ್ರ ಜಿನುಗಿದೆ ಅಂತ ಗೊತ್ತಿಲ್ಲ. ತನ್ನ ಕಡಿತಕ್ಕೆ ಒಳಗಾದ ಆ ಎಲುಬಿನ ಒಳಗಿಂದ ನೆತ್ತರ ಜಿನುಗಿದೆ ಅಂತ ತಿಳ್ಕೊಂಡು ಆ ನೆತ್ರ ನೆಕ್ಕಿ ಮತ್ತೆ ಕಡಿಯುತ್ತದೆ. ಪ್ರಾಪಂಚಿಕತೆ ಅಂದರೆ ಅದು. ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಸುಖ. ನಾವು ಲಗಾಡಿ ಹೋಗ್ತಾ ಇದ್ದೇವೆ, ಗೊತ್ತಿಲ್ಲ. ವಿನೋದ ಸ್ವಭಾವದವರಾದ ಸಾಮಗರು ಪಾತ್ರಕ್ಕನುಗುಣವಾಗಿ ಹಾಸ್ಯದ ಸಿಂಚನ ಹರಿಸುವ ಶೈಲಿಯು ಪ್ರೇಕ್ಷಕರಿಗೆ ಆಪ್ತತೆಯ ಭಾವ ತರುತ್ತಿರುವುದು. ಆವತ್ತು ಇದೇ ಮಗುವನ್ನೆಲ್ಲ ನೋಡಿಕೊಂಡು ನನ್ನ ಮಗು, ಅದರ ಕಣ್ಣು ನೋಡು ನನ್ನ ಹಾಗೆ ಉಂಟು, ಅದರ ಕೆನ್ನೆ ನೋಡು ನನ್ನ ಹಾಗೆ ಉಂಟು, ನನ್ನ ಮಗು ಅಂತ ಹೇಳ್ತಿದ್ದ ನೀವೇ ನೆನಪುಂಟು ಆ ಪ್ರಕರಣ. ಅದು ನನ್ನ ಮಗು ಅಂತ ನೀನು ವಾದಿಸಿದ್ದೆ. ಅದು ನೀವು ಎಲ್ಲವೂ ನನ್ನ ಹಾಗೆ ಉಂಟು ಅಂತ ನೀವು ಹೇಳಿಲ್ವಾ? ಕೊನೆಗೆ ಸೋತದ್ದು ನಾನು. ಹೇಗೆ? ನೋಡಿ, ಹೊಕ್ಕಳು ನೋಡಿ ಹೇಳಿದ್ವಿ. ಹೌದು. ಆಮೇಲೆ ಹೊಕ್ಕಳಿಂದ ಕೆಳಗೆ ನೋಡಿ ಹೇಳಿದ್ವಿ. ಮಾರೈತೆ ನಿನ್ನ ಮಗು ಹೌದು ಅಂತ ನಾನು ಒಪ್ಪಿಕೊಂಡಿದ್ದೆ. ನೀನು ಹೇಳಿದ ನ್ಯಾಯ ಹೌದು. ಬೃಹಸ್ಪತಿಯು ಮೆಚ್ಚುವಂತೆ ಕ್ಷೇತ್ರ ಫಲ ನ್ಯಾಯ. ಕೃಷಿಕನು ಕ್ಷೇತ್ರದಲ್ಲಿ ಬೆಳೆ ಬೆಳೆದ್ರೆ ಅದನ್ನು ಆ ಕೃಷಿಕನೇ ಉಣ್ಣಬೇಕು ಅಲ್ವಾ? ತಗೊಳ್ಳಿ ನಿಮ್ಮ ಫಲ. ಆದ್ರೆ ಆ ನ್ಯಾಯವನ್ನು ಇಲ್ಲಿ ಅನ್ವಯಿಸುವುದಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಇಲ್ಲಿ ಕೃಷಿಕ ಒಂದು ತಪ್ಪು ಮಾಡಿದ್ದಾನೆ. ಏನು ಮಾಡಿದ್ದಾನೆ? ತನ್ನದಲ್ಲದ ಕ್ಷೇತ್ರದಲ್ಲಿ ಬೀಜ ಬಿಟ್ಟಿದ್ದಾನೆ, ಯಾರ್ದೋ ಗದ್ದೆ. ಆದ್ರಿಂದ ಯಾರದ್ದೋ ಗದ್ದೆಯಲ್ಲಿ ಬೀಜ ಬಿಟ್ಟು ಬೆಳೆ ತೆಗೆದ್ರೆ ಆ ಗದ್ದೆಯ ಮಾಲೀಕನಿಗೆ ಗೇಣಿ ಕೊಡಬೇಡವೇ? ಈಗ ಇದನ್ನು ಗೇಣಿ ಅಂತ ಕೊಡು. ವಿತಂಡವಾದಗಳಿಗೆ ಹಾಸ್ಯಕ್ಕೆ ಅವಕಾಶವಿರುವ ಉತ್ತರ ಪೌಂಡ್ರಕ, ಸಾಲ್ವ, ದುರ್ಯೋಧನ, ಮಂಥರೆ,
ಕಾಳಿದಾಸನ ದುಷ್ಟಮಂತ್ರಿ, ಬಲರಾಮ ಮುಂತಾದ ಪಾತ್ರಗಳು ಸಾಮಗರಿಗೆ ದೊರಕಿದರೆ ಅಂದು ಪ್ರೇಕ್ಷಕರಿಗೆ ಸಾಹಿತ್ಯದ ರಸಕವಳ. ಸಾಮಗರ ಅರ್ಥಗಾರಿಕೆಯಲ್ಲಿ, ವೇಷಗಾರಿಕೆಯಲ್ಲಿ ಮುಖ್ಯವಾಗಿ ಗುರುತಿಸಬಹುದಾದ ರಸಾಭಿವ್ಯಕ್ತಿಯನ್ನ, ಪಾತ್ರಗಳ ಸ್ವಭಾವದಲ್ಲಿ ಇರುವ ರಸವನ್ನ ಲಕ್ಷಿಸಿ ಪಾತ್ರಗಳಿಗೆ ಚಿತ್ರಣ ಕೊಡುವ ನಿಷ್ಣಾತರು ವಾಸುದೇವ ಸಾಮಗರು. ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಗಳಿಗೆ ಜೀವ ತುಂಬುವ ಕಲಾ ಸಾಮರ್ಥ್ಯದ ಸಾಮಗರು ಓರ್ವ ಅಭಿಜಾತ ಕಲಾವಿದರೇ ಹೌದು. ತಾನೇ ವರ ನೀಡಿ ಕೊನೆಗಾಲದಲ್ಲಿ ಅಸಹಾಯಕತೆಯನ್ನ ತೋರ್ಪಡಿಸುವ ದಶರಥ, ಮೋಹಿನಿಗೆ ಕೊಟ್ಟ ಭಾಷೆಗೆ ಕಟ್ಟುಬಿದ್ದು ತನ್ನ ಮಗ ರುಕ್ಮಾಂಗದನ ಶಿರವನ್ನೇ ಬಲಿಕೊಡುವವನೇ ಹೊರತು ಏಕಾದಶಿ ವ್ರತಭಂಗ ಮಾಡಲಾರೆ ಎನ್ನುವ ರುಕ್ಮಾಂಗದ, ಸದಾ ಧರ್ಮಸ್ಥಿರತೆಯನ್ನ ಬಿಂಬಿಸುವ ಭೀಷ್ಮಾಚಾರ್ಯ, ಪ್ರಾರಂಭದಲ್ಲಿ ಜಂಭ ಕೊಚ್ಚಿಕೊಳ್ಳುತ್ತಾ ಹಾಸ್ಯ ರಸದಿಂದ ಪ್ರೇಕ್ಷಕರನ್ನ ನಗೆಗಳಲ್ಲಿ ತೇಲಾಡಿಸಿ ಕೊನೆಗೆ ಆತ್ಮ ಸಾಕ್ಷಾತ್ಕಾರ ಆಗುವ ಉತ್ತರ ಭೂಪ, ಕುಟಿಲ ಬುದ್ಧಿಯಿಂದ ಕೈಕೇಯಿಯ ಮನಕಲುಷಿತಗೊಳಿಸುವ ಮಂಥರೆ, ಶ್ರೀರಾಮನ ಮೇಲೆ ಅತೀವ ಪ್ರೀತಿ ಹೊಂದಿದರೂ ಮಂಥರೆಯ ಕುಟಿಲ ಮಾತಿಗೆ ಕಿವಿಗೊಡುವ ಕೈಕೇಯಿ, ವಾಮನನಿಗೆ ದಾನ ನೀಡಿ ಕೆಡಬೇಡ ಎಂದು ಬುದ್ಧಿಮಾತು ಹೇಳುವ ಶುಕ್ರಾಚಾರ್ಯ, ಕಾಮುಕತೆಯಿಂದ ಶ್ರೀರಾಮನನ್ನು ಸಂಧಿಸುವ ಶೂರ್ಪನಖಿ, ಹೆಣ್ಣು ಅಂದರೆ ಏನೆಂಬುದನ್ನೇ ಅರಿಯದ ಋಷ್ಯಶೃಂಗ ಮುಂತಾದ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ಅದ್ಭುತವಾದ ಚಿತ್ರಣ ನೀಡುವ ಸಾಮಗರ ಕಲಾಪ್ರಜ್ಞೆ ಬೆರಗುಗೊಳಿಸುವಂಥದ್ದು. 2 ಬಾರಿ ಈ ಮುಖವನ್ನು ಹೀಗೆ ಮಾಡಿದರೆ ಜೊತೆಗೆ ಕೈಯನ್ನು ಇಟ್ಟು ಮಾಡಿದರೆ ಬಗ್ಗೆ ಬರುತ್ತದೆ. ಯಾವಾಗ ಉಂಟು ಊಟಕ್ಕೆ ಊಟ ಬಡಿಸುವುದು ತೊಂದರೆ. ಇದಕ್ಕೆ ಹಿಂದಿರುವ ಸಂದೇಶವನ್ನು ನೀಡಬಹುದು. ಹೇಳಿದವರಿಗೆಲ್ಲರಿಗೂ ಬಂದಿತ್ತು. ನಾಲಿಗೆ ಕಟ್ಟಿಕೊಳ್ಳದೆ ಇದ್ರೆ ದೇಹ ಕಟ್ಟಿಕೊಳ್ಳಿಕ್ಕೆ ವ್ಯಾಯಾಮ ಮಾಡುವುದು. ಸಂಜೆ ಪೇಟೆಯಲ್ಲಿ ಮಾರ್ಗದ ಬದಿಯಲ್ಲಿ ಸಿಕ್ಕಿದ ಕುರುಕುಲು ತೆಗೆಯುತ್ತದೆ. ಯಾವುದೇ ಪಾತ್ರಗಳನ್ನಾದರೂ ಚೆನ್ನಾಗಿ ನಿರ್ವಹಿಸುವ ಸಾಮಗರ ಶೈಲಿಯು ಅವರಿಗೆ ಸೀಮಿತವೇನೋ ಎಂಬ ಭಾವನೆ ಮೂಡುವುದು ಸುಳ್ಳಲ್ಲ. ಸಾಮಗರು ಒಮ್ಮೆ ನಿರ್ವಹಿಸಿದ ಪಾತ್ರಗಳನ್ನು ಅದೇ ರೀತಿ ಕಟೆದು ನಿಲ್ಲಿಸಲು ಬೇರೆ ಕಲಾವಿದರಿಗೆ ಕಷ್ಟ. ಸಾಲಿಗ್ರಾಮ ಮೇಳದವರ ನಾಗಶ್ರೀ ಕಾಲ್ಪನಿಕ ಪ್ರಸಂಗದಲ್ಲಿ ಶುಭ್ರಾಂಗನಾಗಿ ಶಿಥಿಲನನ್ನ ವಿಚಾರಿಸುವ ದೃಶ್ಯವಂತೂ ಇಂದಿನ ನ್ಯಾಯವಾದಿಗಳ ಬುದ್ಧಿಮತ್ತೆಯನ್ನ ಮೀರಿಸುವಂತಿತ್ತು ಎಂದು ಅಂದು ಪ್ರದರ್ಶನ ನೋಡಿದ ಹಲವರು ನ್ಯಾಯವಾದಿಗಳೇ ನನ್ನಲ್ಲಿ ತಿಳಿಸಿದ ಅಭಿಪ್ರಾಯವಾಗಿತ್ತು. ವಾಸುದೇವ ಸಾಮಗರು ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ದರೂ ಅದನ್ನು ಸಂಭಾವನೆಯ ರೂಪದಲ್ಲಿ ದುರುಪಯೋಗ ಪಡಿಸಿದವರಲ್ಲ. ಹಿಂದೆಲ್ಲ ಮೇಳದ ಯಜಮಾನರು, ಸಂಘಟಕರು ಯಕ್ಷಗಾನ ಪ್ರದರ್ಶನ ಮಾಡಿ ಕೈ ಸುಟ್ಟುಕೊಂಡಾಗ ತಮಗೆ ದೊರಕಿದ ಸಂಭಾವನೆಯ ಕವರನ್ನೇ ಸಂಘಟಕರಿಗೆ ಹಿಂದೆ ಕೊಟ್ಟಿದ್ದನ್ನ ನಾನೇ ನೋಡಿದ್ದೇನೆ. ಕೆಲವೊಮ್ಮೆ ಕೊಟ್ಟ ಸಂಭಾವನೆ ಹೆಚ್ಚು ಆಯಿತು ಎಂದು ಹೇಳಿ ಹಿಂದಿರುಗಿಸಿದ್ದನ್ನು ಕಂಡಿದ್ದೇನೆ. ತಮ್ಮದೇ ಆದ ಸಂಯಮಂ ಅಂದರೆ ಸಂಚಾರಿ ಯಕ್ಷಗಾನ ಮಂಡಳಿ ಸ್ಥಾಪಿಸಿ ಅತ್ಯಂತ ಕಡಿಮೆ ದರದಲ್ಲಿ ವೇದಿಕೆ, ಮೈಕು ಸಹಿತ 7-8 ಕಲಾವಿದರ ಕೂಡುವಿಕೆಯಲ್ಲಿ 20 ವರ್ಷಗಳ ಕಾಲ ತಿರುಗಾಟ ಮಾಡಿದ್ದರು. ಇದರಲ್ಲೂ ಉಳಿಕೆಯ ಒಂದಂಶವನ್ನ ಉಡುಪಿಯ ಕಲಾರಂಗಕ್ಕೆ ದೇಣಿಗೆಯಾಗಿ ನೀಡುತ್ತಿದ್ದರು. ವ್ಯಾವಹಾರಿಕವಾಗಿ ನೋಡಿದರೆ ಸಂಯಮಂದಿಂದ ಸಾಮಗರಿಗೆ ನಷ್ಟವೇ ಹೌದು. ಏಕೆಂದರೆ ಸಾಮಗರು ಸಂಯಮಂ ತಿರುಗಾಟ ಆರಂಭಗೊಂಡ ಬಳಿಕ ಇತರ ಸಂಘಟಕರ ಕಾರ್ಯಕ್ರಮ ಒಪ್ಪಿಕೊಳ್ಳುತ್ತಿರಲಿಲ್ಲ. ತಾಳಮದ್ದಳೆ ಕೂಟಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ 70 ಪ್ರಸಂಗಗಳು ಸಂಕಲಿಸಿ ಇದು ಜನಪ್ರಿಯತೆ ಪಡೆದಾಗ ಮುಂದಿನ ಆವೃತ್ತಿಯಲ್ಲಿ ಇನ್ನಷ್ಟು ಸೇರಿಸಿ 80 ಪ್ರಸಂಗಗಳು ರಚಿಸಿದ್ದರು. ಈ ಪ್ರಸಂಗ ಪುಸ್ತಕ ಸಂಕಲನವು ತಾಳಮದ್ದಳೆ ಕೂಟಗಳಿಗೆ ಸಹಕಾರಿಯಾಗಿದ್ದು ಇಂದಿಗೂ ಎಲ್ಲ ತಾಳಮದ್ದಳೆ ಕೂಟಗಳಲ್ಲಿ ಬಳಕೆಯಾಗುತ್ತಿದೆ. ಸುಮಾರು 150ರಷ್ಟು ಸುಭಾಷಿತಗಳನ್ನು ಕನ್ನಡದಲ್ಲಿ ತರ್ಜುಮೆಗೊಳಿಸಿ 150 ನಲ್ನುಡಿಗಳು ರಚಿಸಿದ್ದರು. ಸಾಮಗರ ಮಹತ್ವಾಕಾಂಕ್ಷೆಯ ಅರ್ಥಸಹಿತ 30 ಪ್ರಸಂಗಗಳ ರಚನೆ ಪ್ರಗತಿಯಲ್ಲಿತ್ತು. ಮೊನ್ನೆ ಮೂಡಬಿದಿರೆಯ ಅಲಂಗಾರಿನ ಯಕ್ಷಗಾನ ಪ್ರದರ್ಶನಕ್ಕೆ ಬಂದಾಗ ಸಂಜೆ ಹೊತ್ತಿಗೆ ಸಾಮಗರು ನನಗೆ ಕರೆ ಮಾಡಿದ್ದರು. ಸಾಮಗರ ದ್ವಿಚಕ್ರ ವಾಹನದ ಚಕ್ರವು ಅಲಂಗಾರ್ ಸಮೀಪವೇ ಪ್ಯಾಚ್ ಆಗಿತ್ತು. ಅದನ್ನು ದೂಡಿಕೊಂಡೇ ಜೈನ ಮಠದವರೆಗೆ ಬಂದು ನಂತರ ರಿಕ್ಷಾದಲ್ಲಿ ಮೂಡಬಿದಿರೆಯ ಪ್ಯಾಚ್ ಹಾಕುವ ಅಂಗಡಿಗೆ ಬಂದಿದ್ದನ್ನು ತಿಳಿಸಿದರು. ನಾನು ಕೂಡಲೇ ಆ ಅಂಗಡಿಗೆ ಹೋದಾಗ ಸಾಮಗರು ತಮ್ಮ ದ್ವಿಚಕ್ರ ವಾಹನವನ್ನು ದೂಡಿ
ತುಂಬ ದೂರ ಆಯಾಸವಾಯಿತು ಎಂದಾಗ ನಾನು, ಸಾಮಗರೆ, ಆ ವಾಹನವನ್ನ ಅಲ್ಲೇ ಬಿಟ್ಟು ನನಗೆ ಕರೆ ಮಾಡಿದರೆ ನಾನು ಬರುತ್ತಿರಲಿಲ್ಲವೇ ಎಂದು ತರಾಟೆಗೆ ತೆಗೆದುಕೊಂಡಿದ್ದೆ. ನಂತರ ಸಾಮಗರ ವಾಹನಕ್ಕೆ ಹೊಸ ಟ್ಯೂಬ್ ಹಾಕಿಸಿ ಸಾಮಗರನ್ನ ಬೀಳ್ಕೊಟ್ಟಿದ್ದೆ. ಕಾರ್ಕಳದ ಹಿರಿಯ ಪತ್ರಕರ್ತರಾದ ಕುಂಟಾಡಿ ದಯಾನಂದ್ ಪೈಗಳು ಈ ವೇಳೆ ಅಲ್ಲಿಗೆ ಬಂದಾಗ ಸಾಮಗರು ತಮ್ಮ ಹಿಂದಿನ ಮೇಳಗಳ ತಿರುಗಾಟದ ನೆನಪಿನ ಬುತ್ತಿಯನ್ನ ಬಿಚ್ಚಿಟ್ಟರು. ಆಗ ನನ್ನಲ್ಲಿ ತಮ್ಮ ಅರ್ಥಸಹಿತ ಪ್ರಸಂಗ ಪುಸ್ತಕದ ಬಗ್ಗೆ ತಿಳಿಸಿದ್ದರು. ದೊಡ್ಡ ಸಾಮಗ, ಶೇಣಿ, ತೆಕ್ಕಟ್ಟೆ, ರಾಮದಾಸ ಸಾಮಗ ಹಾಗೂ ತಮ್ಮ ಅರ್ಥ ವೈಭವವನ್ನು ಈ ಪುಸ್ತಕದಲ್ಲಿ ಅನಾವರಣಗೊಳಿಸುವುದಾಗಿ ತಿಳಿಸಿ, ಈ ಬೃಹತ್ ಸಂಪುಟವು ಸುಮಾರು 1200 ಪುಟಗಳಷ್ಟು ಆಗುವ ಕಾರಣ ಪುಸ್ತಕ ಕೊಳ್ಳುವವರಿಗೆ ಅನುಕೂಲವಾಗುವಂತೆ 5 ಕಂತುಗಳಲ್ಲಿ ಮುದ್ರಣ ಮಾಡುವುದಾಗಿಯೂ ಈಗಾಗಲೇ 2 ಸಂಪುಟಕ್ಕೆ ಬೇಕಾಗುವಷ್ಟು ಬರೆದಿದ್ದಾಗಿಯೂ ತಿಳಿಸಿದರು. ನಾನು ಈಗಾಗಲೇ ಬರೆದಿರುವುದನ್ನು ಮುದ್ರಣ ಮಾಡಿ ನಮಗೆ ಅನುಕೂಲವಾಗುತ್ತದೆ ಎಂದು ಹೇಳಿದಾಗ ಈ ಬಗ್ಗೆ ಆಲೋಚಿಸುವುದಾಗಿ ಹೇಳಿದ್ದರು. ಈ ಯೋಜನೆ ಕಾರ್ಯಗತವಾಗಿದ್ದಲ್ಲಿ ಇದೊಂದು ಯಕ್ಷಗಾನದ ಅರ್ಥಧಾರಿಗಳಿಗೂ ಅಮೂಲ್ಯವಾದ ಆಕರ ಗ್ರಂಥವಾಗುತ್ತಿತ್ತು. ಆದರೆ ವಿಧಿಯ ಲೀಲೆಯ ಎದುರು ಮಾನವನ ಪ್ರಯತ್ನ ಫಲಿಸುತ್ತದೆಯೇ? ಯಕ್ಷಗಾನ ಎನ್ನುವುದು ಆರಾಧನಾ ಕಲೆ. ಹೀಗೆ ನನ್ನ ಇಡೀ ಕುಟುಂಬ ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದೆ ಹೇಳೋದು ನನಗೊಂದು ಹೆಮ್ಮೆ. ಎಂ ಶಾಂತಾರಾಮ್ ಕುಡ್ವ, ಮೂಡಬಿದರೆ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.